ಬೇಸಿ ರೋಡಿನಲ್ಲಿರುವ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ನಿಯಮಿತ ಪುತ್ತೂರು ಇದರ ಸ್ವಂತ ಕಟ್ಟಡದಲ್ಲಿ ಕುಂಬಾರಿಕಾ ಉತ್ಪನ್ನಗಳನ್ನು ಮಾರಾಟ ಮಳಿಗೆ ಇಂದು ಶುಭಾರಂಭಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೈಗಾರಿಕಾ ಕ್ಷೇತ್ರದ ಜಂಟಿ ನಿರ್ದೇಶಕರಾದ ಗೋಕುಲ್ದಾಸ್ ನಾಯಕ್ ಇವರು ಈ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘ ಮಂಗಳೂರು ಇದರ ಅಧ್ಯಕ್ಷರಾದ ಮಯೂರ್ ಉಲಾಲ್ ಇವರು ಕಾರ್ಯಕ್ರಮವನ್ನು ದೀಪ ಬೆಳಗ್ಗೆ ಉದ್ಘಾಟಿಸಿದ್ದಾರೆ. ಈ ವೇಳೆ ಪಣಂಬೂರು ನಿವೃತ್ತ ಅಭಿಯಂತರರಾದ ಲೋಕನಾಥ್ ಡಿ, ಕೆನರಾ ಬ್ಯಾಂಕ್ನ ಸೀನಿಯರ್ ಮ್ಯಾನೇಜರ್ ಸುಂದರ್ ಬಿ, ಬಂಟ್ವಾಳ ಪುರಸಭಾ ಸದಸ್ಯರಾದ ಹರಿಪ್ರಸಾದ್ ಬಂಡಾರಿಬೆಟ್ಟು, ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಎಂ ಪೆರುವಾಯಿ, ಉಪಾಧ್ಯಕ್ಷ ದಾಮೋದರ್ ಎ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಜನಾರ್ದನ ಮೂಲ್ಯ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಹಿಂದೆ ಫೋಟೋ ಅಲ್ವಾ ಬೆಟರ್ ಎಲ್ಲ ದೀಪ ಬನ್ನಿ ಬನ್ನಿ ಸರಿ ಸರಿ ಮಣ್ಣಿಗೆ ಅಂತ ಅದರ ಉತ್ಪನ್ನ ಇವತ್ತು ಮಣ್ಣಿನಿಂದ ತಯಾರಾಗಿ ಕೊನೆಗೆ ಅದು ಮಣ್ಣಿಗೆ ಸೇರುವಂಥದ್ದು. ಅಂದರೆ ಎಲ್ಲೂ ಸಹ ಇನ್ ಬಿಟ್ವೀನ್ ಉಪಯೋಗ ಆಗ್ತದೆ ಹೊರತು ಎಲ್ಲೂ ವೇಸ್ಟೇಜ್ ಇಲ್ಲ. ಏನಿದ್ರು ಇದ್ರದ್ದು ಒಳ್ಳೆ ಉಪಯೋಗ, ಜನ ಅದನ್ನು ಬಳಸ್ತಾರೆ, ಮತ್ತೆ ಮಣ್ಣಿಗೆ ಹೋಗ್ತದೆ, ಮತ್ತೆ ಅದು ಪ್ರೋಸೆಸ್ ಆಗ್ತದೆ. ಅದರಿಂದ ಭಾಳ ಒಂದು ವಿಶಿಷ್ಟವಾದ ಉತ್ಪನ್ನ, ಇಕೋ ಫ್ರೆಂಡ್ಲಿ. ನಮಗೆ ಇತ್ತೀಚೆಗೆ ಒಂದು ಇಕೋ ಫ್ರೆಂಡ್ಲಿ ಬಗ್ಗೆ ಮಾತಾಡುವಾಗ ಈ ನಮ್ಮ ಹಾಳೆ ತಟ್ಟೆಗಳೆಲ್ಲ ಮಾಡ್ತಾರೆ. ಈ ಕಡೆ ಹಾಳೆ ತಟ್ಟೆದವರೊಬ್ಬರು ಎಕ್ಸ್ಪೋರ್ಟರ್ ಸಿಕ್ಕಿದ್ರು ಈಗ ಮಾತಾಡ್ಬೇಕಾದ್ರೆ. ಅವರು ಹೇಳ್ತಾ ಇದ್ರು ಹೇಗೆ ಅಂತ ಅಂದರೆ, ಎಕ್ಸ್ಪೋರ್ಟಲ್ಲಿ ಯಾಕೆ ಒಳ್ಳೆ ಇನ್ಕಮ್ ಇದೆ ಅಂದರೆ, ವಿದೇಶದಲ್ಲಿ ಈ ಪರಿಸರದ ಬಗ್ಗೆ ಜಾಸ್ತಿ ಕಾಳಜಿ ಇದೆ. ಅವರು ಸ್ವಿಟ್ಜರ್ಲ್ಯಾಂಡಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ನಂಬಲಿಕ್ಕಿಲ್ಲ, ಸ್ವಿಟ್ಜರ್ಲ್ಯಾಂಡೆಲ್ಲ ಒಂದು ಹಾಳೆ ತಟ್ಟೆಯನ್ನು 50 ರೂಪಾಯಿ ಕೊಟ್ಟು ತಗೊಳ್ತಾರೆ, 50 ರೂಪೀಸ್. ನಾವಿಲ್ಲಿ ಇವತ್ತು 3 ರೂಪಾಯಿ ಮಾರ್ಕೆಟಲ್ಲಿ ಹಿಡಿದು ಬೇಕಾ ಬೇಡ ಅಂತ ವಿಚಾರ ಮಾಡ್ತೀವಿ. ಅಂದರೆ ಪರಿಸರದ ಅವರನ್ನು 51 ಯಾವುದೋ ಒಂದು ಗೆಟ್ ಟುಗೆದರ್ 50 ಜನ ಊಟ ಮಾಡ್ತಾರೆ ಅಂದರೆ 50 ರೂಪಾಯಿ ಕೊಟ್ಟು 50 ಹಾಳೆ 2,500 ರೂಪಾಯಿ ಕೊಟ್ಟು ಹಾಳೆ ತೊಗೊಂಡು ಅದರಲ್ಲಿ ಊಟ ಮಾಡಿ ಅದನ್ನು ಡಿಸ್ಪೋಸ್ ಮಾಡುವಂಥದ್ದು. ಅಂದರೆ ಆ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಇರೋದ್ರಿಂದ ಅದರ ದುಡ್ಡಿನ ವ್ಯಾಲ್ಯೂ ಬಗ್ಗೆ ನೋಡೋದಿಲ್ಲ ಅವರು. ಅದೇನಾಗಿದೆ, ನಾವು ಇಲ್ಲಿ ಪರಿಸರದೊಟ್ಟಿಗೆ ಬೆಳೆದವರು, ಅದಕ್ಕೆಲ್ಲ ಪರಿಸರದ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾ ಇಲ್ಲ ಅಂತ ಅನ್ನಿಸ್ತದೆ ಒಂದೊಂದು ಸರಿ. ಸೊ ಈ ನಿಟ್ಟಿನಲ್ಲಿ ನಾವು ಸಣ್ಣಂದಿಲ್ಲಿರೋಡೆ ನಮಗೆ ಗೊತ್ತಿದೆ. ನಾನು ಕೃಷಿಕ ಕುಟುಂಬದಿಂದ ಬಂದವನು. ಇವತ್ತು ಮನೆಯಲ್ಲಿ ಯಾವುದು ಕುಚ್ಚಲಕ್ಕಿ ಗಂಜಿ ಇವತ್ತು ನಾವು ಮಣ್ಣಿನ ಮಡಿಕೆಯಲ್ಲಿ ಮಾಡಿ ಊಟ ಮಾಡಿದ್ದೆವು, ನಮ್ಗೆ ನೆನಪಿದೆ. ಮೊಸರು ಇವತ್ತು ಮಣ್ಣಿನ ಗಡಿಗೆಯಲ್ಲಿ ಇಟ್ಟದ್ದು. ಸೊ ಯಾವುದೇ ಇದರಲ್ಲಿ ಪಲ್ಯ ಇರಲಿ ಮಣ್ಣಿನ ಇದರಲ್ಲಿ ಪಾತ್ರದಲ್ಲಿ ಮಾಡಿದರೆ ಅದಕ್ಕೊಂದು ಭಾಳ ಒಂದು ರುಚಿ. ಮತ್ತು ನೀರು ಹಾಕಿಟ್ರು ಸಹ ಅದರದ್ದು ಎಷ್ಟು ಇದು ಒಳ್ಳೆ ಇರ್ತದೆ ಅಂತೇಳಿ, ತಣ್ಣಾಗಿರ್ತದೆ ಅದೆಲ್ಲ. ಇಷ್ಟೆಲ್ಲ ಉಪಕಾರ ಇರುವಂಥ ಒಂದು ಉಪಯೋಗ ಇರುವಂಥ ಒಂದು ಉತ್ಪನ್ನ ಇವತ್ತು ನಮ್ಮ ಕೈಗಾರಿಕಾ ಸಹಕಾರ ಸಂಘ ಉತ್ಪನ್ನ ಮಾಡ್ತಾ ಇದೆ. ಮತ್ತು ನಿರಂತರವಾಗಿ ಅಭಿವೃದ್ಧಿ ಪಥದಲ್ಲಿ ಇರುವಂಥ ಸಂಘ. ಇವತ್ತು ಅಲ್ಲಿ ನಮ್ಮ ಯಾವುದು ಕವಡಿಚಾರ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಹೊಂದಿಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ, ಮೊದಲೇ ನಾನು ಹಿಂದಿನ ಬಾರಿ ಸಹ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 20 ವರ್ಷದ ಹಿಂದೆ ಒಂದು ಸಾರಿ ನಮಗೆ ಸೇವೆ ಸಲ್ಲಿಸುವ ಅವಕಾಶ ಇತ್ತು. ಆಗಿನಿಂದಲೂ ಆಗ ಸನ್ಮಾನ್ಯ ನಮ್ಮ ಹಿರಿಯರಾದ BS ಕುಳ್ಳದವರು ಅಧ್ಯಕ್ಷರು ಇದ್ದಾಗ. ಸೊ ಆಗಿನಿಂದಲೂ ಈ ಸಂಘದ ಒಂದು ಕಾರ್ಯಚಟುವಟಿಕೆ ಬಗ್ಗೆ ನಾನು ನಿರಂತರ ಗಮನಿಸ್ತಾ ಇದ್ದೇನೆ. ಭಾಳ ಒಂದು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿರುವಂಥ ಸಂಘ. ಯಾವಾಗಲೂ ಒಂದು ಮಾತಾಡುವಾಗ ಹೇಳಲಿಕ್ಕುಂಟು, ಯಾರು ಕುಮಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ.
ಇದು ಯಾಕೆ ಹೇಳ್ತಾರೆ ಅಂದರೆ ಅಭಿವೃದ್ಧಿ ಅಂದರೆ ಎಷ್ಟು ಕಷ್ಟ ಇದೆ ಅಂತ, ಅಂದರೆ ಶ್ರಮ ಎಷ್ಟು ಕಷ್ಟ ಇದೆ ಅಂತ. ಅಂದರೆ ಇಷ್ಟು ಎಲ್ಲರೂ ಶ್ರಮಜೀವಿಗಳು ಒಂದು ಒಳ್ಳೆಯ ಒಂದು ಅಭಿವೃದ್ಧಿಗೆ ಪರಿಸರಕ್ಕೆ ಪೂರಕವಾದಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನೋಂಥ ಆ ಒಂದು ವರ್ಡಿಂಗ್ ಹೇಳ್ತದೆ. ಅದನ್ನು ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಒಂದು ಏನು ಉತ್ಪನ್ನಗಳನ್ನು ತಯಾರು ಮಾಡಿ ಸಾಕಷ್ಟು ನಮ್ಮ ಏನು ಕುಶಲಕರ್ಮ ಆರ್ಟಿಸನ್ಸ್ ಅಂತ ಹೇಳ್ತಾರೆ, ಪಾಟ್ರಿ ಆರ್ಟಿಸನ್ಸ್, ಅವರಿಗೆಲ್ಲ ಸಹಾಯ ಮಾಡುತ್ತಿರುವಂಥ ಸಂಘ. ಈಗಾಗಲೇ ಮೊನ್ನೆ ಜನಾರ್ದನ್ ಅಧ್ಯಕ್ಷರಿಗೆ ಗೊತ್ತಿರ್ಬೋದು, ಜನಾರ್ದನ್ ಮತ್ತು ಒಂದು ಕ್ಲಸ್ಟರ್ ಅಪ್ರೋಚ್ ಥರ ಮಾಡೋಣ ಅಂತ. ಕ್ಲಸ್ಟರ್ ಅಂದರೆ ಒಂದು ಸಿಮಿಲರ್ ಆ್ಯಕ್ಟಿವಿಟಿ ಮಾಡುವಂಥ ಒಂದು ಗ್ರೂಪ್, ಅವರಿಗೆ ಬೇಕಾದ ಸಮಾನ ಸೌಲಭ್ಯಗಳು ಏನಾದರೂ ಇದ್ದರೆ ಅದಕ್ಕೊಂದು ಸರ್ಕಾರದಿಂದ ಸವಲತ್ತು ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ನಾವೆಲ್ಲ ಸೇರಿ ಮಾಡುವಂಥ ಒಂದು ವಿಚಾರ ಚರ್ಚೆ ನಡೆದಿದೆ. ಈಗಾಗಲೇ ಅವರು ಅದಕ್ಕೆ ಬೇಕಾದ ದಾಖಲೆಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನೆರವೇರಿದರೆ ಸಂಘ ಇನ್ನಷ್ಟು ಬಲಿಷ್ಠ ಆಗ್ತದೆ, ಇನ್ನಷ್ಟು ಜನರಿಗೆ ಏನು ಇದನ್ನು ತಯಾರು ಮಾಡುವ ನಮ್ಮ ಆರ್ಟಿಸನ್ಸಿಗೆ ಅವರಿಗೆ ಇನ್ನಷ್ಟು ಒಂದು ಪ್ರೋತ್ಸಾಹ ಸಿಕ್ಕಿದಂತಾಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸುರುಕಾದ ಯಾರು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಪುತ್ತೂರು ಇದಕ್ಕೆ ಅಭಿನಂದನೆ ಕೊಡ್ತಾರೆ. ನಿಖಿಲ್ನ ಒಟ್ಟಿಗೆ ಆ ಒಂದು ಒಡನಾಟ ಬಹುಶಃ ನಮ್ಮ ಜನಾರ್ದನ ಗೊತ್ತು 22 ವರ್ಷದಿಂದ ತುಂಬು ಇತ್ತಿನ ಒಡನಾಟ. ಈ ದಾದ ಮಾತ ನಮ್ಮ ಕುಲಕಸಬದ ನೇನು ಮಂತದಲ್ಲ ಐದು ಮಾರಾಟ ಮಲ್ಪರಿಗೆ ಎತ್ತು ಕಷ್ಟವನ್ನು ಪಡೆದ ಕಾಲೇಜ್ ದಿನ ಹಿಡಿದಬೇಕು ಒಂದು 2-3 ವರ್ಷ ಯಾರು ಪ್ರಯತ್ನ ಮಾಡ್ತಿದ್ದ ಅನ್ನ ನಿಖಿಲ ನಿರಂತರ ಪರಿಶ್ರಮ ಇನಿ ಮೂಜುಲೆ ಶಾಖೆ ನಿಂಚ ಉದ್ಘಾಟನೆ ಮಲ್ಪನ ಮುಖಾಂತರ ಬೇತ ಮಾರ್ಕೆಟಿಂಗ್ ಜಪ್ಪನ ಮುಖಾಂತರ ನಿಖಿಲ ಸಾಧನೆ ಮಂತದ ಬದರ ನಿಖಿಲಿ ನಾನು ಶುರುಕಾದ ಅಭಿನಂದನೆ ಮಾಡ್ತೇನೆ. ಯಾರು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಕುಳೆದ ಅಧ್ಯಕ್ಷನ ಪಾತ್ರ ಬರ್ಕೊಂಡಾಗ ಒಂಜಿ ಈ ಮಾರಾಟ ಮಳಿಗೆ ಪ್ರಾರಂಭ ಮಂತದೆ ಐನು ಮೇಂಟೈನ್ ಮಂತ್ರಿಗೆ ರವೀಂದ್ರ ಭಾಸ್ಕರ್ ನಡಕೇಂಡ ಇದತ್ತ ವೇಸ್ಟೇಜ್ ಡ್ಯಾಮೇಜ್ ಆಡದಾದ ಮಂತ್ವಾರು ಇದತ್ತ ಸ್ಟಾಫ್ ಓವರ್ ಇದ್ದಿರೋದು ಮಂತ್ವಾರು ಪ್ರೊಡಕ್ಷನ್ ಇರ್ತದೆ ಅಲ್ಲಿ ಪಡೆದಿದ್ದ ಗೆಂಚ ಸಾಗಾಟ ಮಂತ್ವಾರು ನುಮಾತ ಪ್ರಾಕ್ಟಿಕಲ್ ವಿಚಾರ ಐಕು ಮಾಡೋದು ಏನು ನಮ್ಮ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಕುಳಾಯ್ಡು ಒಂಜಿ ಮಲ್ಲ ಈ ವಾಣಿಜ್ಯ ಮಳಿಗೆ ಮಂತದೆ ಐನ್ ಖಾಲಿ 1,000 ರೂಪಾಯಿ ಬಾಡಿಗೆಗೆ ಔಟ್ಸೋರ್ಸ್ ಕೊಡ್ದು ಬಿಡಿ ನಾನು ಇಂಗ್ಲಿಷ್ ಮೈಂಟೈನ್ ಮಾಡ್ಬರಕ್ಕೆ ಕಷ್ಟ 1,000 ರೂಪಾಯಿ ಬಾಡಿಗೆ ಮಲ್ಲ 300 ಸ್ಕ್ವೇರ್ ಫೀಟ್ ಅದ ಜಾಗ ಕೊಡುದು ದಾಯಕ ಕೊರೆಯ ಪಂಡ ನಮ್ಮ ಪೂರನ್ನೆಲ್ಲ ಮೂಲ ಹೋಲಿಕೆ ನಾವು ಕುಂಬಾರಿಕೆ ನಮ್ಮ ಇನಿ ಕುಂಬಾರಿಕೆಯನ್ನು ಬಿಡಿದು ಖಾಲಿ ಲಾಭದಾಯಕವಾಗಿ ನೆಂಚಿನ ಬ್ಯಾಂಕಿಂಗ್ ಕ್ಷೇತ್ರದ ಓಪನ್ ಇರ್ತೇವೆ. ನಮ್ಮ ಸಮುದಾಯದ ಮೂಲ ವೃತ್ತಿಯ ನೆಂಚಿನ ಕುಂಬಾರಿಕೆಗೆ ನಮ್ಮ ಸಹಕಾರ ಕೊಡ್ತಿಲ್ಲ, ನಮ್ಮ ಐಕ್ಯ ಪ್ರೋತ್ಸಾಹ ಕೊಡ್ತಿಲ್ಲ, ಬೊಕ್ಕ ಪ್ರೋತ್ಸಾಹ ಕೊರಪುನ ಕ್ಲಿಯರ್ ನಮಡ ಆ ಪ್ರೀತಿ ನಮಡ ಆ ಸ್ವಾಭಿಮಾನ ಬರ್ತಿಜಿಂದ ಬೊಕ್ಕ ಇನ್ನು ಬೇತ ಸಮುದಾಯದ ಎದುರು ದೆಟ್ಟದು ತುಜಿಪೋನ ಕ್ಲಿಯರ್ ಈ ನೆಲೆಟ್ ಒಂದ ಕಷ್ಟ ಆಡಲ್ಲ ಮಲ್ಲಂಜಿ ಮಾಡದೆ ಈ ಒಂದು ಕಾರ್ಯಯೋಜನೆ ಕಾಣತ್ತ ತುಂಬದ ದಿನಗಳು ನೆಟ್ಟು ದೇವರ ದಯಟ್ಟು BS ಕುಲಾಲರ ನಂಚನ ಮಾರ್ಗದರ್ಶನಡೆ ಭಾಸ್ಕರನ ಜನಾರ್ದನ ನಿಖಿಲ್ನ ಲೋಕನಾಥರ್ನ ಒಂಜಿ ಪ್ರೀತಿಪೂರ್ವಕ ಮೋಕೆಡೆ ಯಾನಿನಿ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಕುಲಾಲರ ಸಂಘದ ಅಧ್ಯಕ್ಷದ ಆಯ್ಕೆ ಆಯ್ತು ಖಂಡಿತವಾದ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಕುಳಾಯಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಪುತ್ತೂರು ಅತ್ತನ ಬೇತ ಮಾತ ಏತು ಮಾತ ನಮ್ಮ ಸಹಕಾರಿ ಸಂಘವಲ್ಲರ ಅಕ್ಲೆಗೆ ಪೂರರೆಗಿಲ್ಲ ಮಲ್ಲ ಒಂದು ಸಾಧಿತೋಜವನಂಚಿನ ಒಂದು ನಾಯಕತ್ವ ಕೊರಪಂಚಿನ ಕೆಲಸದ ಪುತ್ತೂರು ಸಂಘದ ಮನ್ಪುಲೆ ನಿಖಿಲ ಒಟ್ಟಿಗೆ ಜಿಲ್ಲಾ ಸಂಘದ ನೆಲೆಟ್ಟು 100% ನಿಂತುವೆ ದುಂಬುದ ದಿನಕುಲ್ ನೆಟ್ಟು ನಮ್ಮ ಸಮುದಾಯದ ಏರು ಮಾತ ಈ ಕುಂಬಾರಿಕೆ ಮನ್ಪರ ಅಕ್ಲೆಗೆ ಮಲ್ಲ ಮಟ್ಟದ ಸಹಕಾರ ಕೊರಕ ಆಲ್ರೆಡಿ ಒಂಜಿ ಜಾಗೆ ಕೊಡ್ತಿ ನಾವು ನಮ್ಮ ಕೈ ತತ್ತದ ಒಂದು ಟೆಕ್ನಿಕಲ್ ಇಶ್ಯೂ ಬಾಕಿ ಆದ ಹೊರದಲ್ಲಿ 5 ದುಂಬುದ ದಿನಕುಲ್ ನೆಟ್ಟು ನಿಖಿಲ ಹೆಚ್ಚಿನ ಯೋಜನೆ ಉಂಡ ಸ್ವಾರ್ಥದ ಯೋಜನೆ ನಿಖಿಲ 21 ವರ್ಷ ಪೀರಿಯಡ್ ಬಂತು ನಿಖಿಲ ಒಂದು ಯೋಜನೆದ ಮುಖಾಂತರ ಐನೊಂದು ಮಲ್ಲ ಆರ್ಟಿಸನ್ ಕಾಂಪ್ಲೆಕ್ಸ್ ಮಲ್ಪುನಂಚಿನ ರೀತಿಯಲ್ಲಿ ಮಲ್ಪುಗ ತಕ್ಷಣಾಗಿ ಎಂಕೆಲ್ಲ ಕುಂಬಾರಿಕೆ ಗುಡಿಗೆ ಕೈಗಾರಿಕಾ ಸಹಕಾರ ಸಂಘಟನೆ ಒಂದು ಇಂಚಿನೇ ಕುಡ್ಲ ಸಿಟಿ ಎಂಕಲ್ ಕೊಟ್ಟ ಮಂತದೆ ಐದು ನಿಖಿಲಿಗೆ ಎಂಕಲ್ ಹಸ್ತಾಂತರ ಎಲ್ಲ ಸಹಕಾರ ನಿಖಿಲ ವ್ಯಾಪಾರ ಉಂಟುಕೊಂಡದ್ದು. ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಕುಲಾಯಿ ಇದರ ಅಧ್ಯಕ್ಷರೇ ಹಾಗೂ ನನ್ನ ಇಲ್ಲಿ ಎಲ್ಲ ಆತ್ಮೀಯರೇ ಸೇರಿರುವಂಥ ಎಲ್ಲ ಸಹಕಾರ ಸಂಘದ ಸದಸ್ಯರೇ ಹಾಗೂ ಸಿಬ್ಬಂದಿಗಳು, ಇವತ್ತು ಸಹಕಾರ ಸಂಘ ಕುಂಬಾರಿಕೆಯನ್ನ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು 3ನೇ ಮಾರಾಟ ಮಳಿಗೆಯನ್ನ BC ರೋಡಿನಲ್ಲಿ ಆರಂಭಿಸಿದ್ದೇವೆ. ಕುಂಬಾರರ ಹಾಗೂ ಕುಂಬಾರಿಕೆ ಮಾಡುವವರ ಹಿತದೃಷ್ಟಿಯನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮ
ಮಾರಾಟ ಮಳಿಗೆಯನ್ನು ಸ್ಥಾಪಿಸಿದ್ದೇವೆ. ಕುಂಬಾರಿಕೆ ಉದ್ಯಮ ಬಹಳಷ್ಟು ಕಷ್ಟದಾಯಕ ಉದ್ಯಮ. ಒಂದು ಲೋಡು ಮಣ್ಣಿಗೆ ಕೂಡ ನಾವು 18,000 ರೂಪಾಯಿಯನ್ನು ಕೊಟ್ಟು ಖರೀದಿಸಿಕೊಂಡು ಕುಂಬಾರಿಕೆಯನ್ನು ಉಳಿಸಿಕೊಂಡು ಬರ್ತಾ ಇದ್ದೇವೆ. ಕುಂಬಾರರ ಒಂದು ಮೂಲ ವೃತ್ತಿಯನ್ನ ಬೆಳೆಸಬೇಕು ಎಂಬ ನಿಟ್ಟಿನಿಂದ ಸಹಕಾರ ಸಂಘದಿಂದ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸಹಕಾರಿ ಕ್ಷೇತ್ರವು ಬೆಳೆಯುತ್ತಿರುವಂತೆ ನಮ್ಮ ಕುಂಬಾರಿಕೆಯನ್ನು ಕೂಡ ಬೆಳೆಸಬೇಕು ಎಂಬ ಸಹಕಾರಿ ಸಂಘದ ಒಂದು ಆಶಯದಂತೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಂತೆ ಇನ್ನು ಮುಂದಿನ 5 ವರ್ಷಗಳಲ್ಲಿ 15 ಶಾಖೆಯನ್ನು ತೆರೆಯಬೇಕು ಎಂಬ ಆಶಯ ನಮ್ಮದಿದೆ. ನಿಮ್ಮೆಲ್ಲರ ಸಹಕಾರ ಇದ್ರೆ ಖಂಡಿತವಾಗಿಯೂ ನಾವು ಮಾಡ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಅದರಂತೆ ಇನ್ನು ಮುಂದೆ ಬಂಟ್ವಾಳ ತಾಲೂಕಿನಲ್ಲಿ ಕೂಡ ಇನ್ನು ಕೆಲವು ಆಯ್ದ ಪ್ರದೇಶಗಳಲ್ಲಿ ಇನ್ನು ಮಾರಾಟ ಮಳಿಗೆಯನ್ನು ತೆರೆಯಲಿಕ್ಕಿದ್ದೇವೆ. ಅದರಂತೆ ನಮ್ಮ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಕುಳಾಯಿ ಇವರು ಕೂಡ ನಮ್ಮೊಂದಿಗೆ ಸಹಕಾರ ನೀಡಿದ್ರೆ ತಾವು ಕೂಡ ಮಂಗಳೂರಿನಲ್ಲಿ ಕೂಡ ಒಂದು ಶಾಖೆಯನ್ನು ತೆರೆಯಲಿಕ್ಕೆ ನಮಗೆ ಸಹಕಾರವನ್ನು ಕೊಡಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ. ಈ ಮಾರಾಟ ಮಳಿಗೆ ಎಲ್ಲರೂ ಒಂದು ಪ್ರಯೋಜನವನ್ನು ಪಡ್ಕೊಂಡು ನಮ್ಮೊಂದಿಗೆ ಸಹಕಾರ ನೀಡಬೇಕು ಎಂಬ ಮಾತನ್ನು ಹೇಳುತ್ತಾ ಸಹಕಾರ ನೀಡಿದ ಎಲ್ಲರಿಗೂ ನನ್ನ ವೈಯಕ್ತಿಕ ಹಾಗೂ ಸಹಕಾರ ಸಂಘದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ